ಹಲೋ ನಮಸ್ತೆ, ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಈ ವಾರದ ನಮ್ಮ ತಿರುಗುಬಾಣ ಕಾರ್ಯಕ್ರಮದ ಅತಿಥಿ ಉಡುಪಿ ಜಿಲ್ಲೆಯ ಬಿಜೆಪಿ ಮುಖಂಡರಾಗಿರುವಂಥ ಬೆಳ್ವೆ ವಸಂತ್ ಕುಮಾರ್ ಶೆಟ್ಟಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ವಸಂತ್ ಕುಮಾರ್ ಶೆಟ್ರೆ, ತಿರುಗುಬಾಣಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ ವಸಂತ್ ಕುಮಾರ್ ಶೆಟ್ರೆ? ಚೆನ್ನಾಗಿದ್ದೇನೆ. ನಿಮ್ಮನ್ನು ನೋಡಬೇಕಾದ್ರೆ ಅವಕಾಶವಾದಿ ರಾಜಕಾರಣ ಮಾಡೋ ರೀತಿ ಕಾಣಿಸ್ತಾ ಇದ್ದೀರಿ. ನನ್ನ ರಾಜಕೀಯ ಜೀವನದಲ್ಲಿ ಇಲ್ಲಿಯವರೆಗೆ ನಾನು ಯಾವುದೇ ಹುದ್ದೆಯನ್ನಾಗಲಿ ಯಾವುದೇ ಸ್ಥಾನಮಾನಗಳನ್ನು ಬಯಸದೆ ಸಮಾಜ ಸೇವೆಯ ಒಂದು ಅಂಗವಾಗಿ ರಾಜಕೀಯ ಪಕ್ಷದಲ್ಲಿ ನನ್ನ ಮನಸ್ಸಿಗೆ ಒಗ್ಗಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಆ ಪಕ್ಷದ ಜನಪ್ರತಿನಿಧಿಗಳು ಆ ಪಕ್ಷದಲ್ಲಿರ್ತಕ್ಕಂತಹ ಅಧಿಕಾರದಲ್ಲಿರುವವರ ಸಹಾಯ ಹಸ್ತದಿಂದಾಗಿ ಜನರ ಸೇವೆಯನ್ನು ನಾನು ಮಾಡಿರ್ತಕ್ಕಂತಹ ಒಂದು ಆತ್ಮತೃಪ್ತಿ ನನಗಿದೆ. ಅಂದರೆ ಅವಕಾಶವಾದ ಕಾಣಿಸ್ತಾ ಇದೆ ಇಲ್ಲಿ. ಒಂದು ಟೈಮ್ನಲ್ಲಿ ಇದೇ ಬೆಳ್ವೆ ವಸಂತ್ ಶೆಟ್ರು ಪ್ರಭಾಕರ ಭಟ್ರ ವಿರುದ್ಧ ಪ್ರೆಸ್ ಮೀಟನ್ನು ಮಾಡಿದ್ರು, ಪ್ರತಿಭಟನೆಯನ್ನು ಮಾಡಿದ್ರು. ಇವತ್ತು ಅವರದೇ ಕಾಲಿಗೆ ಹೋಗಿ ಬೀಳ್ತಾ ಇದ್ದಾರೆ. ಏನು ಅರ್ಥ ಇದರದು? ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲೇ ಇರತಕ್ಕಂತಹ ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂತಹ ಸನ್ಮಾನ್ಯ ಹಾಲಾಡಿ ಶ್ರೀನಿವಾಸ್ ಶೆಟ್ಟರವರ ಒಂದು ಮಂತ್ರಿ ಸ್ಥಾನ ನೀಡುವ ವಿಷಯದಲ್ಲಿ ಆಗಿರ್ತಕ್ಕಂತಹ ಗೊಂದಲದಲ್ಲಿ ಸಹಜವಾಗಿ ಭಾರತೀಯ ಜನತಾ ಪಕ್ಷವನ್ನೇ ಅವಲಂಬಿತವಾಗಿರತಕ್ಕಂಥ ಆ ಪಕ್ಷವನ್ನೇ ಕಟ್ಟಿ ಬೆಳೆಸಿದ ಕಾರ್ಯಕರ್ತರು ನಾವೆಲ್ಲರೂ ಒಂದು ಪ್ರತಿಭಟನೆಯನ್ನು ಮಾಡಿದಂತೂ ನಿಜ. ಆದರೆ ಮುಂದಿನ ಕಾಲಘಟ್ಟದಲ್ಲಿ ಪ್ರತಿಭಟನೆ ಅಲ್ಲ, ಪ್ರಭಾಕರ ಭಟ್ರ ಭಾವಚಿತ್ರಕ್ಕೆ ಚಪ್ಪಲಲ್ಲಿ ಹೊಡೆಯುವಂಥ ಕೆಲಸ ಆಯಿತು ಬೆಂಗಳೂರಲ್ಲಿ. ಪ್ರಭಾಕರ ಭಟ್ರವರ ವಿರುದ್ಧ ಅಂತ ಅಲ್ಲ, ಹಾಲಾಡಿ ಶ್ರೀನಿವಾಸ್ ಶೆಟ್ಟರವರಿಗೆ ಮಂತ್ರಿ ಸ್ಥಾನ ತಪ್ಪಿದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಹಾಲಾಡಿ ಅಭಿಮಾನಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಪ್ರತಿಭಟನೆಯನ್ನು ಮಾಡುವಾಗ ಯಾರ್ಯಾರೋ ಬೇರೆ ಬೇರೆ ಶಕ್ತಿಗಳು ಬೇರೆ ಬೇರೆ ವ್ಯಕ್ತಿಗಳು ಅದನ್ನೆಲ್ಲ ಸೇರಿಕೊಳ್ತಾರೆ. ಬಟ್ ನೀವು ಹೇಳಿರ್ತಕ್ಕಂಥ ವಿಚಾರದಲ್ಲಿ ನನಗೆ ಯಾವುದೇ ರೀತಿಯ ಮತ್ತೆ ಯಾಕೆ ಯೂ ಟರ್ನ್ ತಗೊಂಡದ್ದು? ಯಾಕೆ ವಸಂತ್ ಕುಮಾರ್ ಶೆಟ್ಟರು ಯೂ ಟರ್ನ್ ತೆಗೆದುಕೊಂಡ್ರು ಅಂತ ಅನಿಸ್ತಾ ಇಲ್ವಾ? ಭಾರತೀಯ ಜನತಾ ಪಕ್ಷದ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ನಮ್ಮ ನಾಯಕರಾದಂಥ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಹೊರಗೆ ಬಂದಿದ್ದರು. ಅವರನ್ನು ಬೆಂಬಲಿಸಿರ್ತಕ್ಕಂಥ ನಾವೆಲ್ಲರೂ ಮೊನ್ನೆ ನಡೆದಿರ್ತಕ್ಕಂಥ ವಿಧಾನಸಭೆಯ ಚುನಾವಣೆಯಲ್ಲಿ ಸನ್ಮಾನ್ಯ ಹಾಲಾಡಿ ಶ್ರೀನಿವಾಸ್ ಶೆಟ್ಟರವರು ಯಾವುದೇ ಪಕ್ಷವಿಲ್ಲದೆ ಪಕ್ಷೇತರನಾಗಿ ನಿಂತಾಗ ಅವರ ಒಂದು ಸ್ವಾಭಿಮಾನಕ್ಕೋಸ್ಕರವಾಗಿ ನಾವು ಅವರನ್ನು ಬೆಂಬಲಿಸಿ ಪುನಃ ಮತ್ತೊಮ್ಮೆ ಅವರನ್ನು ಶಾಸಕರನ್ನಾಗಿ ಮಾಡುವಾಗ ನಾವೆಲ್ಲರೂ ಅವರನ್ನು ಬೆಂಬಲಿಸಿ. ಈಗ ಸ್ವಾಭಿಮಾನ ಎಲ್ಲೋಯ್ತು ವಸಂತ್ ಶೆಟ್ರೆ ನಿಮ್ಮದು? ಈಗ ಹೋಗಿ ಪ್ರಭಾಕರ್ ಭಟ್ರ ಕಾಲಿಗೆ ಬೀಳ್ತಾ ಇದ್ದೀರಿ. ಎಲ್ಲೋಯ್ತು ಸ್ವಾಭಿಮಾನ? ವಸಂತ್ ಕುಮಾರ್ ಶೆಟ್ರ ಸ್ವಾಭಿಮಾನ ಎಲ್ಲೋಯ್ತು? ನನ್ನ ಸ್ವಾಭಿಮಾನಕ್ಕೆ ಯಾವತ್ತು ಧಕ್ಕೆ ಆಗಿದೆ ಅಂತ ಹೇಳಿ ನಾನು ಹಾಲಾಡಿ ಅವರನ್ನು ಬೆಂಬಲಿಸಿದ್ದಲ್ಲ. ಹಾಲಾಡಿ ಶ್ರೀನಿವಾಸ್ ಶೆಟ್ಟರ ಅವರಿಗೆ ಆಗಿರ್ತಕ್ಕಂತಹ ನೋವಿಗೋಸ್ಕರವಾಗಿ ಕರೆದು ಅಪಮಾನ ಮಾಡಿದ್ರು. ಆವಾಗ ನಾವೆಲ್ಲರೂ ಕೂಡ ಸಮಾನ ಮನಸ್ಕರಾಗಿ ಹಾಲಾಡಿ ಅವರನ್ನು ಬೆಂಬಲಿಸಿದ್ದು. ಹಾಲಾಡಿ ಅವರನ್ನು ಬೆಂಬಲಿಸುವಂಥ ಉದ್ದೇಶ ಮಾತ್ರ ಇತ್ತು ಹೊರತು ನಮ್ಮ ಸ್ವಾಭಿಮಾನಕ್ಕೂ ನಮಗೇನು ಯಾವುದೇ ಬಂಟ ಅಸ್ಮಿತೆಯನ್ನ ಎತ್ತಿ ಹಿಡಿಯುವಂತ ಪ್ರಯತ್ನವನ್ನು ಮಾಡಿದ್ರಿ. ನಮ್ಗೆ ಬಂಟರಿಗೆ ಅನ್ಯಾಯ ಆಯ್ತು ಅನ್ನೋ ರೀತಿಯಲ್ಲಿ ಮಾತಾಡಿದ್ರಿ. ಈಗೆಲ್ಲವೂ ಸರಿ ಆಯ್ತು ಅಂತ ಭಾವಿಸ್ತಾ ಇದ್ದೀರಾ ನೀವು? ನಾನು ಬಂಟರಿಗೆ ಅನ್ಯಾಯ ಆಯ್ತು ಅಂತ ಭಾವಿಸ್ಲೂ ಇಲ್ಲ, ಹೇಳಲೂ ಇಲ್ಲ. ಯಾಕಂತ ಹೇಳಿದರೆ ಆವಾಗಲೂ ಕೂಡ ಆವತ್ತಿನಿಂದ ಇವತ್ತಿನವರೆಗೂ ಹೇಳ್ತಾ ಇದ್ದೇವೆ, ನಾನು ಅರ್ಜಿ ಹಾಕಿ ಬಂಟ ಸಮುದಾಯದಲ್ಲಿ ಜನಿಸಿದಿಲ್ಲ. ಆಕಸ್ಮಿಕವಾದ ಒಂದು ನಮ್ಮ ಜೀವನದ ಸೃಷ್ಟಿ ಅಂತ ನಾನು ಭಾವಿಸ್ತೇನೆ. ನಾವು ಜಾತಿವಾದಿಗಳು ಕೂಡ ಅಲ್ಲ. ಆದರೆ ಹಾಲಾಡಿ ಅವರ ಆ ಪರಿಸ್ಥಿತಿಯಲ್ಲಿ ಅವರನ್ನು ಬೆಂಬಲಿಸಿದ್ದಕ್ಕೆ ಇವತ್ತು ಕೂಡ ನಾನು ಸಮರ್ಥಿಸಿಕೊಳ್ತೇನೆ. ಮುಂದಿನ ದಿನಗಳಲ್ಲಿ ಇವತ್ತು ತಾವು ದೇಶದಾದ್ಯಂತ ತಾವು ನೋಡ್ತಾ ಇದ್ದೀರಿ, ಒಂದು ಸ್ವಚ್ಛ ಭಾರತ, ಸ್ವಾಭಿಮಾನ ಭಾರತ, ಸಶಕ್ತ ಭಾರತ, ವಿಶ್ವಮಾನ್ಯ ಭಾರತದ ಪರಿಕಲ್ಪನೆಯಲ್ಲಿ ನರೇಂದ್ರ ಮೋದಿಯವರ ಒಂದು ಇಡ್ತಕ್ಕಂಥ ಹೆಜ್ಜೆ, ಅವರ ಬೇಡಿಕೆ ಜೊತೆಯಾಗಿ ಹೆಜ್ಜೆ ಇಡಿ ಅಂತ ಅದನ್ನೆಲ್ಲವನ್ನು ನಾವು ಒಂದು ರೀತಿಯ ಗಂಭೀರವಾಗಿ ಪರಿಗಣಿಸಿ ಇವತ್ತು ಸಮಸ್ಯೆ ಇರುವುದು ವಸಂತ್ ಶೆಟ್ರೆ, ಒಂದು ಟೈಮ್ನಲ್ಲಿ ಬೀದಿಯಲ್ಲಿ ವಸಂತ್ ಶೆಟ್ರು ಬೈದಿದ್ದಾರೆ ಬಿಜೆಪಿಯ ನಾಯಕರಿಗೆ. ಇವತ್ತು ಅವರ ಜೊತೆಗೆ ಕೆಲಸ ಮಾಡಬೇಕು, ವೈರುಧ್ಯ ಅಂತ ಅನಿಸ್ತಾ ಇದೆ ನನಗೆ. ಭಾರತೀಯ ಜನತಾ ಪಕ್ಷದ ಹಾಲಾಡಿ ಶ್ರೀನಿವಾಸ್ ಶೆಟ್ಟರನ್ನು ಬೆಂಬಲಿಸುವಾಗಲೂ ಕೂಡ ನಾವು ಭಾರತೀಯ ಜನತಾ ಪಕ್ಷದ ಬಗ್ಗೆ ಟೀಕೆ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟರವರ ವ್ಯಕ್ತಿತ್ವ ಮತ್ತು ಅವರ ಬಗ್ಗೆ ಇರತಕ್ಕಂಥ ವಿಚಾರಧಾರೆಗಳನ್ನು ನಾವು ಮತದಾರರಿಗೆ ಹೇಳಿ ಮತಯಾಚನೆ ಮಾಡಿದ್ದೇವೆ ಹೊರತು ನಾವೆಲ್ಲೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ನಾವು ಇದು ಮಾಡಿಲ್ಲ. ಇನ್ನೊಂದು ವಿಷಯ ಅಂತ ಹೇಳಿದರೆ, ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಂದಾಪುರದಲ್ಲಿ ವಿರೋಧ ಮಾಡಿದ್ದು ನಮ್ಮ ಸಮಾನವಾದಂಥ ರಾಷ್ಟ್ರೀಯ ಪಕ್ಷವಾದಂತಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹುರಿಯಾಳು 2ನೇ ಪ್ಲೇಸಿಗೆ ಬಂದಿರೋದು ತಾವು ಗಮನಿಸಬಹುದು. ಹಾಲಾಡಿಯನ್ನು ಬೆಂಬಲಿಸಿದವರಲ್ಲಿ ಕೂಡ ಬಹುಸಂಖ್ಯಾತ ಎಲ್ಲ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದತ್ತ ಒಲವಿದ್ದವರೇ ಇದ್ದಾರೆ. ಮುಂದೆ ನಡೆದಿರ್ತಕ್ಕಂತಹ ಕುಂದಾಪುರದ ಪುರಸಭಾ ಚುನಾವಣೆಯಲ್ಲಿ ಕೂಡ ಹಾಲಾಡಿ
ಶ್ರೀನಿವಾಸ್ ಶೆಟ್ಟರ್ ಬಣದವರು ಯಾರನ್ನು ಬೆಂಬಲಿಸಿದರು? ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿದರು. ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲೂ ಕೂಡ ಹಾಲಾಡಿ ಬೆಂಬಲಿಗರು ಎಲ್ಲರೂ ಕೂಡ ಬೆಂಬಲಿಸಿದ್ದು ಭಾರತೀಯ ಜನತಾ ಪಕ್ಷದವ್ರನ್ನೇ. ಉಡುಪಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಗಾದೆಗೆ ನಡೆದಿರ್ತಕ್ಕಂಥ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷವನ್ನೇ ಬೆಂಬಲಿಸಿದರು. ಮತ್ತೆ ನಾನಿಲ್ಲಿ ನೀವು ಪ್ರಾಮಾಣಿಕವಾಗಿ ಉತ್ತರವನ್ನು ಕೊಡಬೇಕು. ಹಾಲಾಡಿ ಶ್ರೀನಿವಾಸ್ ಶೆಟ್ಟರಿಗೆ ಅನ್ಯಾಯ ಆದದ್ದು ಹೌದೋ ಅಲ್ವೋ? ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ ಅವರಿಗೆ ಮುಖ್ಯ ಮಂತ್ರಿ ಸ್ಥಾನವನ್ನು ಅಲಂಕರಿಸುವಂತೆ ಕರೆ ಬಂದಿದೆ ಅಂತ ಹೇಳಿದಾಗ ನಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೀವಿ. ಅಲ್ಲಿ ಮಂತ್ರಿ ಇಲ್ಲದಿಂದ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದು ಅನ್ಯಾಯ ಅಂತ ನಾವೆಲ್ಲ ಭಾವಿಸಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ? ಅದು ಯಾಕಾಯಿತು, ಹೇಗಾಯಿತು, ಯಾರಿಂದ ಆಯಿತು ಅನ್ನತಕ್ಕಂಥ ಸರಿ ಆಯಿತು ಅಂತ ಭಾವಿಸಿದ್ದೀರಾ? ಸರಿ ಆಯಿತು. ಮತ್ತೆ ಅದೇ ಮನೆಯ ಬಾಗಿಲನ್ನು ಯಾಕೆ ಬಡಿತಾ ಇದ್ದೀರಿ? ಆ ಮನೆಯಿಂದ ಹೊರಗೆ ಬಂದಿರತಕ್ಕಂಥ ಹಾಲಾಡಿಯವರನ್ನು ಮೊನ್ನೆ ನಂತರ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಬಲಿಸಿ ಅವರವನ್ನು ಸ್ವಾಭಿಮಾನ ಉಳಿಸುವಂಥ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಅಳಿಲು ಸೇವೆಯನ್ನು ಮಾಡಿರ್ತಕ್ಕಂಥ ವಿಚಾರವನ್ನು ನಮ್ಮ ಮುಂದೆ. ಅಂದ್ರೆ ವಸಂತ್ ಶೆಟ್ರೆ, ಕುಂದಾಪುರದ ಬಿಜೆಪಿಯ ಶವಪೆಟ್ಟಿಗೆಗೆ ಮೊಳೆಯನ್ನು ಹೊಡಿತಾ ಇದ್ರಿ ನೀವೆಲ್ಲ. ಈಗ ಮತ್ತೆ ಅದನ್ನ ತೆಗೆಯುವಂತ ಕೆಲಸವನ್ನು ಮಾಡುವಂತದ್ದು ನೀವು. ಇವಾಗಲೇ ನಿಮ್ಮ ಹತ್ರ ನಾನು ಉಲ್ಲೇಖ ಮಾಡಿದ್ದೆ. ಕುಂದಾಪುರದಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ವಿಧಾನಸಭೆಯ ಚುನಾವಣೆಯನ್ನು ಹೊರತುಪಡಿಸಿ ನಡೆದಿರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾವು ಭಾರತೀಯ ಜನತಾ ಪಕ್ಷವನ್ನೇ ಬೆಂಬಲಿಸಿದ್ದೇವೆ ಹೊರತು ಬೇರೆ ಪಕ್ಷದವರ ಜೊತೆಗೆ ಕೈ ಕಂಡೀಷನ್ ಅಪ್ಲೈ, ಹಲವು ಕಂಡೀಷನ್ ಅನ್ನು ಹಾಕಿ ನೀವು ಒಪ್ಪಿಕೊಂಡದ್ದಾಗಿರಬಹುದು. ಆ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಚುನಾವಣೆಯಲ್ಲೂ ಕೂಡ ಕಂಡೀಷನ್ ಇರಲಿಲ್ಲ. ಬಹು ಮುಖ್ಯವಾಗಿ ಅಲ್ಲಿ ಕಾಂಗ್ರೆಸ್ ಅನ್ನು ವಿರೋಧಿಸ್ತಾ ಬಂದವರು ನಾವು, ಸಹಜವಾಗಿ ಕಾಂಗ್ರೆಸ್ ವಿರೋಧಿ ಪಾಳಯದವರು ನಾವು. ಒಂದು ಚುನಾವಣೆಯಲ್ಲಿ ಹಾಲಾಡಿ ಅವರನ್ನು ಅವರ ಸ್ವಾಭಿಮಾನವನ್ನು ಉಳಿಸುವಂಥ ನೆಲೆಯಲ್ಲಿ ನಾವು ಅವರಿಗೆ ಬೆಂಬಲಿಸಿದ್ದಂತೂ ನಿಜ. ನೀವೇ ಹೇಳಿದ್ರಿ, ಅದು ಈಗ ಇವತ್ತಿನ ಕಾಲಘಟ್ಟದಲ್ಲಿ ದೇಶಕ್ಕೆ ನರೇಂದ್ರ ಮೋದಿಯವರ ಅಗತ್ಯತೆಯನ್ನು ಕಂಡು ಮತ್ತು ಸುಮಾರು 2 ದಶಕಗಳಿಗಿಂತಲೂ ಜಾಸ್ತಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿಯೇ ನಾನು ಇವತ್ತು ಕೆಲಸವನ್ನು ಮಾಡಿಕೊಂಡು ಬಂದಿದ್ದರಿಂದ ಆ ಪಕ್ಷಕ್ಕೆ ಸಹಜವಾಗಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ ಬೆನ್ನಿಗೆ ಚೂರಿ ಹಾಕಿದ್ರು ವಸಂತ್ ಕುಮಾರ್ ಶೆಟ್ಟರು. ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ ಅವರ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಾವು ಅವರ ಬೆಂಬಲಕ್ಕೆ ನಿಂತಿದ್ದೆ. ಅವರನ್ನು ಶಾಸಕರನ್ನಾಗಿ ಮಾಡಬೇಕು, ಅವರನ್ನು ಬೆಂಬಲಿಸಬೇಕು. ಒಬ್ಬಂಟಿಯಾಗಿ ಬಿಟ್ಟು ಬಂದಿದ್ದೀರಿ. ನಾವು ಅವರನ್ನು ಒಬ್ಬಂಟಿಯಾಗಿ ಬಿಟ್ಟು ಬರಲಿಲ್ಲ. ಅವರಿಗೆ ಅವರ ಜೊತೆಗಿರ್ತಕ್ಕಂಥ ಅವರಿಗೆ ಇವತ್ತು ಶಾಸನ ಸಭೆಯಲ್ಲಿ ಕುಂದಾಪುರ ವಿಧಾನಸಭಾ ಕ್ಷೇತ್ರವನ್ನು ಸಮರ್ಥವಾಗಿ ಪ್ರತಿನಿಧಿಸುವಂಥ ಆ ಶಾಸಕ ಸ್ಥಾನದ ಹುದ್ದೆಯ ಜೊತೆಗೆ ಅವರಿದ್ದಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಬಂದ ತಕ್ಷಣ ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ ಅವರಿಗೂ ಅಥವಾ BJP ಪಕ್ಷವು ಒಂದು ಬಾರಿ ಇದಾಗತ್ತಂತಲೂ ಅಲ್ಲ, ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ ಅನ್ಯಾಯ ಆಗುತ್ತಂತ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನನ್ನ ಮನಸ್ಸು ಕೂಗಿ ಹೇಳ್ತಾ ಇದೆ. ಇವತ್ತಿನ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿಯವರು ಈ ದೇಶಕ್ಕಾಗಿ ಪಣತೊಟ್ಟು ಸಂಭವಾಮಿ ಯುಗೆ ಯುಗೆ ಎಂಬ ಗೀತಾಸಾರವನ್ನು ಸತ್ಯಗೊಳಿಸುವ ರೀತಿಯಲ್ಲಿ ಮಾಡತಕ್ಕಂಥ ಪ್ರಯತ್ನಕ್ಕೆ ನಾನು ಕೂಡ ಒಬ್ಬ ಜವಾಬ್ದಾರಿಯುತವಾದಂಥ ದೇಶಭಕ್ತನಾಗಿ ಇವತ್ತು ಭಾರತೀಯ ಜನತಾ ಅಂದ್ರೆ ನೀವು ಬಿಜೆಪಿಯ ಗರ್ ವಾಪಸಿ ಕಾರ್ಯಕ್ರಮ ಏನಿದೆ, ನೀವು ಮತ್ತೆ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇರುವಂಥದ್ದು ಅಥವಾ ಬಿಜೆಪಿಯ ಕಡೆಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ತಾ ಇರುವಂಥದ್ದು, ಬಹಳಷ್ಟು ಜನ ಬಿಜೆಪಿ ನಾಯಕರಿಗೆ ಇಷ್ಟ ಆಗಲಿಲ್ಲ. ಅದು ಬಹಳಷ್ಟು ಜನರಿಗೆ ನೋವಿದೆ. ಯಾಕೆ ಬಂದ್ರಿ ವಸಂತ್ ಕುಮಾರ್ ಶೆಟ್ಟರು ಮತ್ತೆ ಅಂತ? ಅದು ಅವರವರ ಮನೋಭಾವಕ್ಕೆ ಬಿಟ್ಟು ನನಗಂತೂ ಹಾಗೆ ಕಾಣ್ತಾ ಇಲ್ಲ. ಯಾಕಂತ ಹೇಳಿದರೆ ಯಾವುದೇ ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಯಾವುದೋ ಸ್ಥಾನದ ಡೈರೆಕ್ಟ್ ಆಗಿ ಹೇಳ್ತೀನಿ, ತಿಂಗಳೇ ಅವರು ನೋವು ಮಾಡ್ಕೊಂಡಿದ್ದಾರಂತೆ, ತಿಂಗಳೇ ಅವರು ಸಿಟ್ಟು ಮಾಡ್ಕೊಂಡಿದ್ದಾರಂತೆ, ಹೌದಾ? ಸನ್ಮಾನ್ಯ ತಿಂಗಳ ವಿಕ್ರಮಾರ್ಜುನ ಹೆಗಡೆಯವರೇ ನನ್ನನ್ನು ಉಪಾಧ್ಯಕ್ಷನಾಗಿ ಘೋಷಣೆ ಮಾಡಿದ್ದು. ಅದಕ್ಕೆ ಸಂಘದ ನಾಯಕರ ಹಸ್ತಕ್ಷೇಪ ಕಾರಣ, ಅವರಾಗಿ ಮಾಡಿದ್ದಲ್ಲ. ಅವರಿಗೆ ಮನಸ್ಸು ಇರಲಿಲ್ಲ ಅಂತೆ. ಅವರು ಮನಸ್ವಿ ನನ್ನನ್ನು ಅಭಿನಂದಿಸಿ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿ ನನ್ನನ್ನು ಪ್ರೀತಿಯಿಂದಲೇ ಉಪಾಧ್ಯಕ್ಷರನ್ನು. ನನಗೆ ಅದಕ್ಕೊಂದು ಸ್ಪಷ್ಟನೆ ಬೇಕು ವಸಂತ್ ಕುಮಾರ್ ಶೆಟ್ರೆ. ನೀವು ಒಂದು ಟೈಮ್ನಲ್ಲಿ ಬಹಳಷ್ಟು ವಿರೋಧ ಮಾಡಿದಂಥ ಒಬ್ಬರು ಸಂಘದ ಹಿರಿಯ ನಾಯಕರನ್ನ ಮತ್ತೆ ಯಾವ ಮುಖವನ್ನು ಹೊತ್ತುಕೊಂಡು ಹೋಗಿ ಅವರ ಹತ್ರ ಮಾತಾಡ್ತೀನಿ? ನಾನು ಸಂಘದ ಹಿರಿಯ ನಾಯಕರನ್ನು ನಾನು ಯಾವತ್ತೂ ವಿರೋಧ ಮಾಡಲಿಲ್ಲ. ಆ ಪರಿಸ್ಥಿತಿ ನಾನು ಇವಾಗ ಮೊದಲೇ ನಿಮ್ಮ ಹತ್ರ ಹೇಳಿದೆ. ಆ ಪರಿಸ್ಥಿತಿಯಲ್ಲಿ ನಾವು ಹಾಲಾಡಿ ಅವರನ್ನು ಬೆಂಬಲಿಸಿದ್ದೆವು. ನಾವು ನಮ್ಮ ಜೊತೆಗೆ ಸೇರಿಕೊಂಡವರು ಬೇರೆ ಬೇರೆ ರೀತಿಯಾದಂಥ ಜನ ಎಲ್ಲ ಪ್ರತಿಭಟನೆ ಮಾಡುವಾಗ ಬರ್ತಾರೆ, ಯಾರು ಬರ್ತಾರೆ ಅಂತ ಹೇಳಿ ಅದನ್ನು ಕೂಡ ಪರಿಗಣಿಸುವಂಥ ಅವಶ್ಯಕತೆ ಕೂಡ ನನಗಿರಲಿಲ್ಲ. ಮತ್ತು ಸಹಜವಾಗಿ ಒಂದು ಮಾತನ್ನು ಹೇಳ್ತೇನೆ, ಈ ಸಂಘ ಪರಿವಾರದಲ್ಲಿ ಈ ಕಟ್ಟಿ ಬೆಳೆಸಿರ್ತಕ್ಕಂಥ ಸಾಕಷ್ಟು ಸಂಸ್ಕಾರಯುತವಾದಂಥ ಜನಾಂಗವನ್ನು ಶ್ರೀರಾಮ ವಿದ್ಯಾನಿಕೇತನದ ಮೂಲಕ ಈ ಜಗತ್ತಿಗೆ ಪರಿಚಯಿಸಿದಂಥ ಶಿಸ್ತುಬದ್ಧ ಇವತ್ತು ಹೇಳ್ತಾ ಇದ್ದಾರೆ. ನಾನು ಮೊದಲು ಹೇಳಿದವನೇ ಅಂತ ಪರಿಸ್ಥಿತಿಗಳು ಮಾಧ್ಯಮದ ಹೇಳುವಂತ ಅವಕಾಶ ಈ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ ವಸಂತ್ ಕುಮಾರ್ ಶೆಟ್ಟರು. ಕೇಜ್ರಿವಾಲ್ ತರ ಆದ್ರ ಅಂತ ನಾನು ಯೂಟರ್ನ್ ಅನ್ನ ತೆಗೆದುಕೊಳ್ಳಲಿಲ್ಲ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದೆ, ಹಾಲಾಡಿ ಶ್ರೀನಿವಾಸ ಶೆಟ್ಟರವರ
ಒಂದು ಆಗಿನ ಪರಿಸ್ಥಿತಿಯಲ್ಲಿ ಅದು ಯಾಕೆ ಆಯಿತು ಹೇಗೆ ಆಯಿತು ಅನ್ನೋದನ್ನು ಹೇಳುವ ಶಕ್ತಿಯೂ ಇಲ್ಲ, ನನಗೆ ಗೊತ್ತೂ ಇಲ್ಲ. ಆದರೆ ಆ ಸಂದರ್ಭದಲ್ಲಿ ಅವರು ಹೊರಗೆ ಬಂದಾಗ ಅವರ ಬೆಂಬಲಕ್ಕೆ ನಿಂತು ಅವರು ಮೊನ್ನೆ ಸ್ಪರ್ಧಿಸಕ್ಕಂಥ ಚುನಾವಣೆಯಲ್ಲಿ ನಾವು ಅವರನ್ನು ಕಾಯಾವಾಚ ಮನಸ್ಸ ಬೆಂಬಲಿಸಿ ಶಾಸಕರನ್ನು ಮಾಡುವ ಪ್ರಯತ್ನ, ಶ್ರೀರಾಮ ಸೇತು ನಿರ್ಮಾಣದಲ್ಲಿ ಶ್ರೀರಾಮನು ಹನುಮಂತನು ಲಕ್ಷ್ಮಣನ ಕೆಲಸ ಮಾಡುವ ಶಕ್ತಿ ಬೆಳವೆ ವಸಂತ್ ಶೆಟ್ಟಿಗೆ ಇಲ್ಲದಿದ್ದರೂ ಕೂಡ ಅಳಿಲು ಸೇವೆ ಮಾಡುವಲ್ಲಿ ಆತ್ಮಸಾಕ್ಷಿಯನ್ನು ಮಾಡಿದ ತೃಪ್ತಿ ಕೂಡ ನನಗಿದೆ. ಎಸ್, ಬೆಳವೆ ವಸಂತ್ ಕುಮಾರ್ ಶೆಟ್ಟರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೀನಿ, ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಬೆಳವೆ ವಸಂತ್ ಕುಮಾರ್ ಶೆಟ್ಟರ್ ಇನ್ನಷ್ಟು ಮಾತಾಡೋದಕ್ಕಿದೆ, ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್.